ಪ್ರಾತಸ್ಮರಣೀಯರಾದ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರಿಗೆ ಭಾರತ ಸರ್ಕಾರದಿಂದ ಪದ್ಮವಿಭೂಷಣ ಪ್ರಶಸ್ತಿ ನೀಡಿದ ಬಗ್ಗೆ ಪರ್ಯಾಯ ಶ್ರೀ ಅದಮಾರು ಮಠಾಧೀಶರಾದ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ಸಂದೇಶ ನೀಡಿದ್ದಾರೆ. ಎಲ್ಲರಿಗೂ ಇಂದು ಸಂತಸದ ಸಂಭ್ರಮದ ಸಮಯ. ಪ್ರಾತಸ್ಮರಣೀಯರಾದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರಿಗೆ ಇಂದು ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟು ಸರ್ಕಾರ ಗೌರವಿಸಿದೆ. ಸಮಾಜದಲ್ಲಿ ಎಲ್ಲ ವರ್ಗದವರಿಗೂ ಕೂಡ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಬೇಕು, ಎಲ್ಲರೂ ಚೆನ್ನಾಗಿ ಬಾಳಬೇಕು ಅನ್ನುವ ದೃಷ್ಟಿಯಲ್ಲಿ ಶ್ರೀಪಾದರ ಕೆಲಸ ಅದು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡುವಂಥದ್ದಾಗಿದೆ. ಅದರಲ್ಲಿಯೂ ಕೂಡ ಸಮಾಜದಲ್ಲಿ ಸಾಕಷ್ಟು ಜನ ಸಮಾಜ ಸೇವೆ ಮಾಡುವವರಿದ್ದರೂ ಕೂಡ ಸಮಾಜ ಸೇವೆಯನ್ನು ದೇವಸೇವೆಯನ್ನಾಗಿಸಿದವರು ಅದು ವಿಶ್ವೇಶತೀರ್ಥ ಶ್ರೀಪಾದರು. ಸಾಮಾನ್ಯವಾಗಿ ಯಾರೇ ಸಮಾಜ ಸೇವೆ ಮಾಡುವಾಗ ಅವನಿಗೆ ಒಳ್ಳೆಯದಾಗಬೇಕು ಅನ್ನುವ ದೃಷ್ಟಿ ಇರ್ತದೆ, ಅವನು ಚೆನ್ನಾಗಿರಬೇಕು ಅಂತ ಅಷ್ಟೇ ದೃಷ್ಟಿ ಇರ್ತದೆ. ಆದರೆ